ಭಂಗು, ಕರ್ವಂಗ, ಹೈಪರ್ ಪಿಗ್ಮೆಂಟೇಷನ್ಗೆ ಮನೆಯಲ್ಲಿ ಸುಲಭವಾಗಿ ಮಾಡುವಂತಹ 6 ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಗುತ್ತೆ. ಹಲೋ ನಮಸ್ತೆ, ಹೇಗಿದ್ರಿಲ್ಲ? ಒಂದು ತುಂಬಾ ಜನ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತಹ ವಿಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ. ಈ ಭಂಗು, ಕರುವಂಗ ಅಥವಾ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಅಂತ ಏನಂತಾರೆ, ಇದಕ್ಕೆ ಒಂದು ಅದ್ಭುತವಾಗಿರುವಂತಹ ಕೆಲವೊಂದು ಹೋಮ್ ರೆಮಿಡೀಸ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರಿಸರ್ಚ್ ಮಾಡಿದೆ ಇದರ ಬಗ್ಗೆ. ಆದರೆ ನಾನು ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಒಂದು ದಿನದಲ್ಲಿ ನಿಮಗೆ ಭಂಗು ಮಾಯ ಆಗುತ್ತೆ ಅಥವಾ ಏನೇ ಮುಖದ ಕಲೆಗಳು ಮಾಯ ಆಗುತ್ತೆ, ಆ ಕ್ರೀಮ್ ಈ ಕ್ರೀಮ್ ಅಥವಾ ಏನೇನೋ ರೆಮಿಡೀಸ್ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಈ ಜಗತ್ತಲ್ಲಿ ಒಂದು ದಿನದಲ್ಲಿ ಯಾವುದೇ ಆಗಲಿ ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಯಾವ ಕ್ರೀಮ್ ಆಗಲಿ ಯಾವುದೂ ಇಲ್ಲ. ಯಾಕಂತಂದ್ರೆ ಆ ಥರ ಇದ್ದರೆ ಈಗ ಏನು ಬೇಕಾದರೂ ಆಗ್ಬೋದಿತ್ತು. ಆ ಥರ ಯಾವುದೂ ಇಲ್ಲ. ಆ ಮಾತುಗಳನ್ನೆಲ್ಲ ನೀವು ನಂಬೇಡಿ. ಬಟ್ ಯಾವುದೇ ಒಂದು ಹೋಮ್ ರೆಮಿಡಿನ ನಾವು ದಿನ ಹಚ್ತಾ ಹೋಗ್ತಾ ಇದ್ದರೆ ನಮಗೆ ಒಂದು ಸ್ವಲ್ಪ ದಿನದಲ್ಲಿ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ. ಇದರ ಬಗ್ಗೆ ನಾನೊಂದಷ್ಟು ರಿಸರ್ಚ್ ಮಾಡಿ ಕೆಲವೊಂದು ಒಳ್ಳೆಯ ಹೋಮ್ ರೆಮಿಡಿ, ಅಂದರೆ ರಿಸರ್ಚಲ್ಲಿ ಪ್ರೂವ್ ಆಗಿರುವಂಥ ಹೋಮ್ ರೆಮಿಡೀಸನ್ನು ತುಂಬಾ ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಬೋದು. ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡ್ಬೋದಾದಂತಹ ಒಂದು 6 ಮನೆಮದ್ದನ್ನು ನಾನು ಹೇಳ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಯಾಕೆ ಈ ವಿಡಿಯೋ ಹಾಕುವಾಗ ಲೇಟ್ ಆಯ್ತು ಅಂತಂದರೆ, ನಾನು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕಿತ್ತು. ಸುಮ್ಮನೆ ನಾನು ಅಲ್ಲಿ ಇಲ್ಲಿ ಕಾಪಿ ಮಾಡಿ ಹಾಕೋದಲ್ಲ, ಒಂದು ಸ್ವಲ್ಪ ಸ್ಟಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡೇ ನಾನು ಹಾಕ್ತಾ ಇದ್ದೀನಿ. ವಿಡಿಯೋನ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ ಕೂಡ, ಯಾಕಂತಂದರೆ ತುಂಬ ಜನ ಈ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಪಿಗ್ಮೆಂಟೇಷನ್ ಭಂಗುವಿನಿಂದ ಸಫರ್ ಆಗ್ತಾ ಇದ್ದಾರೆ. ಆದ್ದರಿಂದ ವಿಡಿಯೋನು ಕೂಡ ಜಾಸ್ತಿ ಶೇರ್ ಮಾಡಿ. ಯೂಶ್ವಲಿ ಏನಕ್ಕೆ ನಮಗೆ ಭಂಗು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಬರುತ್ತೆ ಅಂತಂದರೆ, ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗುವವರಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ಥರ ಈ ಹುಡುಗಿಯರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭಿಣಿಯರಾಗುವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ವ, ಅದರಿಂದ ಕೂಡ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ. ಒಂದು ಕಾಮನ್ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ನೀವು ಏನೇ ಟ್ರೈ ಮಾಡಿ ನಿಮಗೆ ಒಂದು ವಾರಕ್ಕೆ ಒಂದು ದಿನಕ್ಕೆ ಕಮ್ಮಿ ಆಗುವಂಥದ್ದು ಯಾವುದೂ ಇಲ್ಲ, ಅದಂತೂ ಗ್ಯಾರಂಟಿ. ಆದ್ದರಿಂದ ನೀವು ಯಾವುದೇ ಕ್ರೀಮ್ ಇರಲಿ, ಯಾವುದೇ ಮನೆಮದ್ದಿರಲಿ, ನೀವು ಯೂಸ್ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಯೂಸ್ ಮಾಡಬೇಕಾಗುತ್ತೆ. ವಿಡಿಯೋನ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು ಈ ಪಿಗ್ಮೆಂಟೇಷನ್ಗೆ 6 ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ತುಂಬಾ ಪರಿಣಾಮಕಾರಿಯಾಗಿರುವಂಥದ್ದು, ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂಥದ್ದು. ಇದರಲ್ಲಿ ಎಲ್ಲದನ್ನು ನೀವು ಎಟ್ ಅ ಟೈಮ್ ಅಪ್ಲೈ ಮಾಡೋದಲ್ಲ. ನಿಮಗೆ ಬೆಸ್ಟ್ ಯಾವುದು ಅಂತ ಅನಿಸುತ್ತೆ ಅದನ್ನ ಒಂದನ್ನು ಯಾವುದನ್ನಾದರೂ ನೀವು ದಿನ ಹಚ್ಕೊಂಡು ಸ್ವಲ್ಪ ದಿನ ವೆಯ್ಟ್ ಮಾಡಿ ರಿಸಲ್ಟ್ ನೋಡಿ. ಎಲ್ಲದನ್ನು ಒಟ್ಟಿಗೆ ಹಚ್ಕೊಂಡು ನೀವು ಸ್ಕಿನ್ನನ್ನು ಹಾಳು ಮಾಡ್ಕೋಬೇಡಿ. ಯಾಕಂತಂದರೆ ನಮ್ಮ ಸ್ಕಿನ್ ಯಾವುದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಯಾವುದಾದ್ರೂ ಒಂದನ್ನು ನಿಮಗೆ ಬೆಸ್ಟ್ ಅನ್ನುವಂಥದ್ದನ್ನು ಟ್ರೈ ಮಾಡಿ. ಮೊದಲನೇದಾಗಿ ತುಂಬ ಅದ್ಭುತ ಪರಿಣಾಮ ಕೊಡುವಂತಹ ಒಂದು ಒಳ್ಳೆ ಹೋಮ್ ರೆಮಿಡಿ ಏನು ಈ ಪಿಗ್ಮೆಂಟೇಷನ್ಗೆ ಅಂತಂದರೆ, ಅದು ಆ್ಯಪಲ್ ಸೈಡರ್ ವೆನಿಗರ್ ಅಂತ ಬರುತ್ತೆ. ನೀವು ಮೆಡಿಕಲಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ಇದರಲ್ಲಿ ಏನು ಗೊತ್ತಾ, ರಿಸರ್ಚ್ಗಳು ಹೇಳೋ ಪ್ರಕಾರ ಅಸಿಟಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶ ಇರುತ್ತೆ. ಇದು ಈ ಪಿಗ್ಮೆಂಟೇಷನ್ ಅಥವಾ ಪ್ಯಾಚ್ ಇರುತ್ತಲ್ವ, ಅದನ್ನ ಲೈಟನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಸ್ಟಡಿಗಳು ಹೇಳ್ತವೆ. ನೀವು ಇದರಲ್ಲಿ 2 ಇರುತ್ತೆ. ಒಂದು ನಾವು ಹೊಟ್ಟೆಗೆ ತಗೊಳ್ಳುವಂಥದ್ದು, ಕುಡಿಯುವಂಥದ್ದು, ಇನ್ನೊಂದು ಅಪ್ಲೈ ಮಾಡುವಂಥದ್ದು. ನೀವು ಮೆಡಿಕಲ್ಗಳಲ್ಲಿ ಹೋಗಿ ನಮಗೆ ಅಪ್ಲೈ ಮಾಡಲಿಕ್ಕೆ ಅಂತ ಕೇಳಿಬಿಟ್ಟು ಒಳ್ಳೆ ಕ್ವಾಲಿಟಿದು ತಗೊಂಬನ್ನಿ. ಯಾವುದ್ಯಾವುದು ಬ್ರ್ಯಾಂಡ್, ಲೋ ಕ್ವಾಲಿಟಿ ಬ್ರ್ಯಾಂಡ್ ತಗೊಂಬರ್ಬೇಡಿ. ಯಾಕಂತಂದರೆ ನಾವು ಸ್ಕಿನ್ಗೆ ಅಪ್ಲೈ ಮಾಡುವಂಥದ್ದು. ಆದ್ದರಿಂದ ಒಳ್ಳೆ ಕ್ವಾಲಿಟಿ ಆ್ಯಪಲ್ ಸೈಡರ್ ವೆನಿಗರನ್ನು ತಗೊಂಬಂದು ಇದರಿಂದ ಈಗ ಈ ರೆಮಿಡಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ಬೇಕಾಗಿರೋದು ಜಸ್ಟ್ 2 ಆ್ಯಪಲ್ ಸೈಡರ್ ವೆನಿಗರ್ ಮತ್ತು ವಾಟರ್. ನೋಡಿ, ನಾನು 1 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರ್ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ವೆನಿಗರ್ ಹಾಕ್ಕೊತಾ ಇದ್ದೀರಾ ಅಷ್ಟೇ ನೀರು ಹಾಕಬೇಕು. ವಾರ್ಮ್ ವಾಟರ್ ಹಾಕ್ಕೊಳ್ಳಿ, ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆಯಲ್ವಾ. ಇವಾಗ ಇಷ್ಟು ಇದೆ, 2 ಐಟಮ್, ಬೇರೆ ಏನು ಹಾಕಲಿಕ್ಕಿಲ್ಲ. ಇದನ್ನ ನೀವು ಏನು ಮಾಡಬೇಕು, ಒಂದು ಕಾಟನ್ ಸ್ವಲ್ಪ ಹತ್ತಿನ ತಗೊಂಡು ಅದನ್ನ ಉಂಡೆ ಮಾಡಿಕೊಂಡು ಜಸ್ಟ್ ಇದರಲ್ಲಿ ಮಿಕ್ಸಲ್ಲಿ ವೆನಿಗರ್ ಮತ್ತು ನೀರನ್ನ ಮಿಕ್ಸಲ್ಲಿ ಹತ್ಕೊಂಡು
ನಿಮ್ಮ ಎಫೆಕ್ಟೆಡ್ ಏರಿಯಾ ಎಲ್ಲಿರುತ್ತೆ, ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಆಗಿದೆ ಅಂತ ಇರುತ್ತೆ ಅಲ್ಲಿ ಹಚ್ಕೋಬೇಕು ಈ ಥರ. ಇದನ್ನ ಹಚ್ಕೊಂಡು ಇದು ಒಣಗೋ ತನಕ ಬಿಟ್ಟು ಒಂದಂದರೆ 3-5 ನಿಮಿಷದಲ್ಲಿ ಒಣಗುತ್ತೆ. ಒಣಗಿದಾದ ನಂತರ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿಬೋದು. ಈ ಥರ ದಿನಕ್ಕೆ ನೀವು 2 ಸರಿ ಮಾಡಬೇಕು. ದಿನಕ್ಕೆ 2 ಸರಿ ನೀವು ಕಂಟಿನ್ಯೂಸ್ ಆಗಿ ಆ ಪ್ಯಾಚ್ ಏನಿರುತ್ತೆ, ಪಿಗ್ಮೆಂಟೇಷನ್ ಅಥವಾ ಬಂಗಿನ ಪ್ಯಾಚ್ ಏನಿರುತ್ತೆ ಅದು ಲೈಟ್ ಆಗೋ ತನಕ ಮಾಡ್ತಾನೆ ಬರಬೇಕು. ಒಂದು ದಿನ ಹಾಕಿ ಬಿಡುವಂಥದ್ದಲ್ಲ. ದಿನ ನೀವು ನಿಮಗೆ ಎಲ್ಲಿ ತನಕ ರಿಸಲ್ಟ್ ಬರುತ್ತೆ ಅಲ್ಲಿ ತನಕ ನೀವು ಮಾಡ್ತಾನೆ ಇರಬೇಕಾಗುತ್ತೆ. ನನಗೀಗ ಪಿಗ್ಮೆಂಟೇಷನ್ ಇಲ್ಲ, ನಾನು ಅದಕ್ಕೋಸ್ಕರ ಬರೀ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿ ಅಪ್ಲೈ ಮಾಡಿ ಇದನ್ನ ರಿಸಲ್ಟ್ ನೀವು ನೋಡ್ಬೋದು. ಎರಡನೇದು ತುಂಬಾ ಅದ್ಭುತವಾಗಿರುವಂಥ ಹೋಮ್ ರೆಮಿಡಿ ಬಂಗುಗೆ ಅಂತಂದರೆ ಅದು ಅಲುವೇರಾ. ಇದು ಪ್ಯೂರಾಗಿ ಮನೆಯಲ್ಲಿ ಬೆಳೆದಿರುವಂಥ ಅಲುವೇರಾ. ಈ ಅಲುವೇರಾದ ಇದೆಯಲ್ಲ, ಅಲೋಯಿನ್ ಅಂತನ್ನುವಂಥ ಒಂದು ಅಂಶ ಇರುತ್ತೆ. ಅದು ಪಿಗ್ಮೆಂಟೇಷನ್ ಸ್ಕಿನ್ ಅಥವಾ ನಮಗೆ ಪ್ಯಾಚ್ ಆಗಿರುತ್ತಲ್ವ, ಕಲೆ ಇರುತ್ತಲ್ವ, ಆ ಚರ್ಮನ ಲೈಟನ್ ಮಾಡೋಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ. ಇದನ್ನ ಏನು ಮಾಡಬೇಕು, ನೀವು ಅಲುವೇರಾದಿಂದ ಜೆಲ್ಲನ್ನು ಬೇಕಾದರೂ ತೆಗಿಬೋದು. ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜೆಲ್ಲನ್ನು ತೆಗಿಬೋದು. ಇದನ್ನ ಜಸ್ಟ್ ಈ ಥರ ಕಟ್ ಮಾಡಿಕೊಂಡು ಇದೆಯಲ್ವಾ, ಇದನ್ನ ನಿಮಗೆ ಎಲ್ಲಿ ನಿಮಗೆ ಬಂಗು ಅಥವಾ ಈ ಕಲೆ ಇದೆ ಅಲ್ಲಿ ಹಚ್ಕೊಂಡು ಈ ಥರ ಉಜ್ಜಿ ಬಿಟ್ಟು ಹಚ್ಕೋಬೇಕು. ಇಷ್ಟೇ. ಇದನ್ನ ಹಚ್ಚಿಬಿಟ್ಟು ನೀವು ರಾತ್ರಿ ಮಲಗುವಾಗ ಹಚ್ಕೊಂಡ್ರೆ ಬೆಳಗ್ಗೆ ತೊಳೆಯಬೋದು. ಇದನ್ನು ದಿನ ಮಾಡ್ತಾ ಬರಬೇಕು. ನೀವು ಒಂದಿನ ಅಲ್ಲ, ಆ ಸ್ಕಿನ್ ಇದೆಯಲ್ವ ಅದು ಲೈಟನ್ ಆಗೋ ತನಕ ಮಾಡ್ತಾನೆ ಬರಬೇಕು. ನೈಟ್ ಮಲಗುವಾಗ ಬೆಡ್ ಟೈಮಲ್ಲಿ ಹಚ್ಚಿಬಿಟ್ಟು ಬೆಳಗ್ಗೆ ತೊಳೆಯೋದು. ನಿಮ್ಮ ಹತ್ರ ಈ ಅಲುವೇರಾ ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಪ್ಯೂರಾಗಿ ಸಿಗುವಂತಹ ಅಲುವೇರಾ ಜೆಲ್ಲನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ಇದನ್ನು ಕೂಡ ಇದರ ಲೋಳೆ ಇರುತ್ತಲ್ವ ಇದನ್ನ ತೆಗೆದುಬಿಟ್ಟು ಪೇಸ್ಟ್ ಕೂಡ ಮಾಡ್ಕೋಬೋದು. ಇದು ಕೂಡ ಒಂದು ಅದ್ಭುತವಾಗಿರುವಂತಹ ಹೋಮ್ ರೆಮಿಡಿ ಈ ಬಂಗು ಅಥವಾ ಹೈಪರ್ ಪಿಗ್ಮೆಂಟೇಷನ್ಗೆ. ಮೂರನೇದು ತುಂಬಾ ಪರಿಣಾಮಕಾರಿಯಾಗಿರುವಂತಹ ಇನ್ನೊಂದು ಮನೆಮದ್ದು ಏನು ಅಂತಂದರೆ ಟೊಮೆಟೊ. ಆಲ್ಮೋಸ್ಟ್ ನಿಮಗೆಲ್ಲರ ಮನೇಲಿ ಡೈಲಿ ಟೊಮೆಟೊ ಇರುತ್ತೆ. ಆದ್ದರಿಂದ ಇದು ತುಂಬಾ ಈಸಿ, ತುಂಬಾ ಸಿಂಪಲ್, ಏನು ಕಷ್ಟಪಡಬೇಕಾಗಿಲ್ಲ. ನೀವು ಇದ್ರದ್ದು ಪೇಸ್ಟ್ ಮಾಡ್ಕೋಬೋದು. ಇದನ್ನ ಜಸ್ಟ್ ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ಹಾಕಿಬಿಟ್ಟು ರುಬ್ಬಿಟ್ಟು ಪೇಸ್ಟ್ ಮಾಡ್ಕೋಬೋದು. ಇಲ್ದಿದ್ದರೆ ಈ ಟೊಮೆಟೊ ಹಣ್ಣನ್ನು ಈ ಥರ ಕಟ್ ಮಾಡಿಬಿಟ್ಟು ಈ ಒಂದು ಚಿಕ್ಕ ತುಂಡು ಇರುತ್ತಲ್ವ, ಚಿಕ್ಕ ತುಂಡನ್ನು ನಿಮ್ಮ ಯಾವ ಜಾಗದಲ್ಲಿ ಪಿಗ್ಮೆಂಟೇಷನ್ ಅಥವಾ ಈ ಬಂಗು ಇದೆ ಅಲ್ಲಿ ಈ ಥರ ರಬ್ ಮಾಡ್ಕೋಬೇಕು. ಈ ಥರ ರಬ್ ಮಾಡಿಬಿಟ್ಟು ನೀವು ಒಂದು 5-10 ನಿಮಿಷ ಇದನ್ನ ಒಣಗಲಿಕ್ಕೆ ಬಿಟ್ಟು ಅನಂತರ ನೀವು ಆ ಜಾಗನ ತೊಳ್ಕೊಬಹುದು. ಅಂದರೆ ಸ್ವಲ್ಪ ವಾರ್ಮ್ ವಾಟರಿಂದ ತೊಳ್ಕೊಳ್ಳಿ ಯಾವಾಗಲೂ. ಇದನ್ನ ದಿನಕ್ಕೆ 2-3 ಸರಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೀವು ಇದೇ ಥರ ದಿನ ಮಾಡ್ತಾಯಿದ್ರೆ ನಿಮಗೆ ಸ್ವಲ್ಪ ದಿನದಲ್ಲಿ ಬಂಗು ಇರುತ್ತಲ್ವ ಅಥವಾ ಕಲೆ ಇರುತ್ತಲ್ವ ಅದು ಲೈಟನ್ ಆಗುತ್ತೆ. ಇದು ಕೂಡ ಅಷ್ಟೇ, ಟೊಮೆಟೊ ಹಣ್ಣು ಕೂಡ ಅಷ್ಟೇ ತುಂಬಾ ಅಂತಂದರೆ ತುಂಬಾ ಪರಿಣಾಮಕಾರಿಯಾಗಿರುವಂತಹ ಮನೆಮದ್ದು ಈ ಬಂಗುಗೆ. ಇನ್ನೊಂದು ಅದ್ಭುತವಾಗಿರುವಂತಹ ಮನೆಮದ್ದು ಈ ನಮಗೆ ಬಂಗು ಅಥವಾ ಹೈಪರ್ ಪಿಗ್ಮೆಂಟೇಷನ್ಗೆ ಏನು ಅಂತಂದರೆ ಅದು ಗ್ರೀನ್ ಟೀ. ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಟೀ ಬ್ಯಾಗ್ ಇದೆಯಲ್ವಾ, ಇದನ್ನ ನಾವು ಬಿಸಿನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಕೊನೆಗೆ ರಬ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊತಾ ಇದ್ದೀನಿ. ಒಂದು ಟೀ ಬ್ಯಾಗಿಗೆ ನೀವು 1 ಕಪ್ಪಷ್ಟು ನೀರನ್ನು ತಗೊಂಡು ಬಿಸಿ ಮಾಡ್ಕೊಳ್ಳಿ. ಫಸ್ಟ್ ಕುದಿಸ್ಕೊಳ್ಳೋಣ. ಇದನ್ನ ನೀರನ್ನು ಬಿಸಿ ಮಾಡ್ಕೋಬೇಕು. ನೀರು ಫಸ್ಟ್ ಕುದಿಯಬೇಕು. ನೀರು ಬಿಸಿಯಾದ ನಂತರ ಅದನ್ನ ಒಂದು ಕಪ್ಗೆ ಹಾಕ್ಕೊಳ್ಳಿ ಬಿಸಿ ನೀರನ್ನೇ. ಈ ಗ್ರೀನ್ ಟೀ ಬ್ಯಾಗ್ ಇದೆಯಲ್ವಾ ಅದನ್ನ ಈ ಬಿಸಿ ನೀರಲ್ಲಿ ಮುಳುಗಿಸಿಡಬೇಕು. ಈ ಗ್ರೀನ್ ಟೀ ಬ್ಯಾಗನ್ನು ಇದರಲ್ಲಿ ಮುಳುಗಿಸಿ ಒಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟಾದ ನಂತರ ಆ ಗ್ರೀನ್ ಟೀದು ಎಲೆ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಆ ಬಿಸಿ ನೀರಲ್ಲಿ ಬೇಯಬೇಕು. ಇದನ್ನ ಇವಾಗ 5 ನಿಮಿಷ ಆದ ನಂತರ ಈ ಟೀ ಬ್ಯಾಗನ್ನು ಬಿಸಿನೀರಿಂದ ತೆಗೆದು ಇದನ್ನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಬಿಸಿ ಬಿಸಿ ಇದೆ ಇವಾಗ, ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಇದು ತಣ್ಣಗಾಗಲಿ. ಇವಾಗ
ಇದು ಸ್ವಲ್ಪ ತಣ್ಣಗಾಗಿದೆ, ನಾನು ಟಚ್ ಮಾಡ್ಬೋದು. ಇವಾಗ ಈ ಬ್ಯಾಗನ್ನು ನೀವು ಈ ಥರ ಹಿಡ್ಕೊಂಡು ನಿಮ್ಮದು ಆ ಪಿಗ್ಮೆಂಟೇಷನ್ ಎಲ್ಲಿರುತ್ತೆ ಆ ಜಾಗಕ್ಕೆ ನೀವು ಈ ಬ್ಯಾಗಿಂದ ಈ ಥರ ಉಜ್ಜಿ ರಬ್ ಮಾಡಬೇಕು. ಗೊತ್ತಾಯ್ತಾ? ಆ ಟೀ ವಾಟರ್ ಇದೆಯಲ್ಲ ಆ ಪಿಗ್ಮೆಂಟೇಷನ್ ಪ್ಲೇಸಿಗೆ ಹಚ್ಕೋಬೇಕು ನೀವು. ಈ ಥರ ಮಾಡಿಬಿಟ್ಟು ಒಂದು 3 ರಿಂದ 5 ನಿಮಿಷ ಇದನ್ನ ಒಣಗಲಿಕ್ಕೆ ಬಿಟ್ಟು ಅದಾದ ನಂತರ ಉಗುರು ಬೆಚ್ಚ ನೀರಿಂದ ನೀವು ತೊಳ್ಕೊಬೋದು. ಇದನ್ನ ದಿನದಲ್ಲಿ 2 ಸರಿ, ವಾರದಲ್ಲಿ 6 ಸರಿ, 6 ದಿನ, ಒಂದು 4 ವಾರ ತನಕ ಮಾಡ್ಕೋಬೋದು. 4 ವಾರದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ. ಅಂದರೆ ನಿಮಗೆ ಆ ಪಿಗ್ಮೆಂಟೇಷನ್ನ ಮಾರ್ಕ್ ಇದೆಯಲ್ವಾ ಅದು ಮಾಯ ಆಗ್ತಾ ಬರುತ್ತೆ. ಇವಾಗ ಗ್ರೀನ್ ಟೀ ಇಲ್ಲ ಅಂತ ನಿಮಗೆ ಟೆನ್ಷನ್ ಬೇಡ, ಗ್ರೀನ್ ಟೀ ನಮ್ಮ ಮನೇಲಿ ಇಲ್ಲ ಅಂತ ಟೆನ್ಷನ್ ಬೇಡ. ಬ್ಲ್ಯಾಕ್ ಟೀ ಇರುತ್ತಲ್ವ, ನಾವು ನಾರ್ಮಲಾಗಿ ಮಾಡುವಂಥ ಟೀ ಪೌಡರ್ ಇರುತ್ತಲ್ವ, ಅದರಿಂದ ಕೂಡ ಒಂದು ಒಳ್ಳೆ ಹೋಮ್ ರೆಮಿಡಿನ ಈ ಪಿಗ್ಮೆಂಟೇಷನ್ಗೆ, ಅಂದರೆ ಮನೆಮದ್ದನ್ನು ಪಿಗ್ಮೆಂಟೇಷನ್ಗೆ ಮಾಡ್ಕೋಬೋದು. ನಿಮಗೆ ಈ ಬ್ಲ್ಯಾಕ್ ಟೀ ಅಥವಾ ಟೀ ಎಲೆ ಒರಿಜಿನಲ್ ಆಗಿ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ಟೀ ಪೌಡರ್ ಇರುತ್ತಲ್ವ, ಮನೆಗೆ ತರುವಂತಹ ಒಳ್ಳೆ ಕ್ವಾಲಿಟಿ ಟೀ ಪೌಡರ್ ಯಾವುದು ಅಂದರೆ ಲೋ ಕ್ವಾಲಿಟಿದು ತಗೋಬೇಡಿ, ಸೂಪರ್ ಫೈನ್ ಕ್ವಾಲಿಟಿದು ಟೀ ಪೌಡರ್ ಇದ್ದರೆ ಅದರಿಂದ ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್, ಮಾಡ್ಕೊಳ್ಳೋಕ್ಕೆ ಏನಿಲ್ಲ. ನಾವು ಬ್ಲ್ಯಾಕ್ ಟೀ ಮಾಡ್ಕೋಬೇಕಷ್ಟೇ. 1 ಕಪ್ ನೀರು ಹಾಕ್ತಾ ಇದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಟೀದು ಎಲೆನೇ ಇದ್ದರೆ 1 ಟೇಬಲ್ ಸ್ಪೂನಷ್ಟು ಹಾಕೋಬಹುದು ಪುಡಿ ಮಾಡಿಕೊಂಡು, ಒರಿಜಿನಲ್ ಎಲೆ ಸಿಕ್ಕಿದ್ರೆ ನಿಮಗೆ. ಇದನ್ನ ನಾವು ಕುದಿಸ್ಕೊಂಡು ಬ್ಲ್ಯಾಕ್ ಟೀ ಮಾಡ್ಕೋಬೇಕು ಫಸ್ಟ್. ನೋಡಿ, ಬ್ಲ್ಯಾಕ್ ಟೀ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಕುದಿತಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈ ಟೀನ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ಈ ಬ್ಲ್ಯಾಕ್ ಟೀ ರೆಡಿ ಆಗಿದೆ. ಜಸ್ಟ್ ಇದನ್ನ ಒಂದು ಸ್ವಲ್ಪ ನೀವು ತಣ್ಣಗೆ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಒಂದು ಬೇರೆ ಬೌಲ್ಗೆ ತಗೊಂಡು ಅದನ್ನ ತಣ್ಣಗಾಗಲಿಕ್ಕೆ ಬಿಡಿ. ಇವಾಗ ನೋಡಿ, ಈ ಟೀ ಡಿಕಾಕ್ಷನ್ ತಣ್ಣಗಾಗಿದೆ. ಇವಾಗ ಒಂದು ಕಾಟನ್ ಉಂಡೆನ ತಗೊಂಡು ಅದರಲ್ಲಿ ಅದ್ಬಿಟ್ಟು, ಈ ಥರ ಅದ್ಬಿಟ್ಟು ಜಸ್ಟ್ ಸಿಂಪಲ್ ಆ ಪಿಗ್ಮೆಂಟೇಷನ್ ಎಲ್ಲಿದೆ ಆ ಏರಿಯಾಗೆ ಹಚ್ಕೋಬೇಕು. ಈ ಥರ ಹಚ್ಬಿಟ್ಟು ಒಂದು 5 ನಿಮಿಷ ಸಾಕು. ಅದಾದ ನಂತರ ಅದು ಡ್ರೈ ಆದ ನಂತರ ತೊಳಿಬೋದು. ದಿನಕ್ಕೆ 2 ಸರಿ, ವಾರದಲ್ಲಿ 6 ದಿನ, 1 ರಿಂದ 6 ವಾರಗಳ ತನಕ ನೀವು ಮಾಡ್ತಾ ಬಂದರೆ ಈ ಥರ ಖಂಡಿತವಾಗ್ಲೂ ನಿಮ್ಮದು ಪಿಗ್ಮೆಂಟೇಷನ್ ಅಥವಾ ಆ ಬಂಗು ಇದೆಯಲ್ವ ಮಾಯ ಆಗಲಿಕ್ಕೆ ಶುರುವಾಗುತ್ತೆ. ತುಂಬಾ ಎಫೆಕ್ಟಿವ್ ಅಂತಾರೆ. ಇದು ಕೂಡ ಅಷ್ಟೇ, ನಮಗೆ ಗ್ರೀನ್ ಟೀ ಅಷ್ಟೇ ಸೇಮ್ ಪ್ರೊಸೀಜರ್, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. 5 ರಿಂದ 6 ವಾರ ಕಾಲ ನಾವು ದಿನ ಹಚ್ತಾ ಬರಬೇಕು. ದಿನಕ್ಕೆ 2 ಸರಿ ಹಚ್ತಾ ಬರಬೇಕು, ಒಂದಿನ ಹಚ್ಚಿ ಬಿಡೋದಲ್ಲ. ತುಂಬಾ ಒಳ್ಳೆ ರಿಸಲ್ಟ್. ಇನ್ನೊಂದು ತುಂಬಾ ಪರಿಣಾಮಕಾರಿ, ತುಂಬಾ ಒಳ್ಳೆಯ ಮನೆಮದ್ದು, ಸುಲಭವಾಗಿರೋ ಮನೆಮದ್ದು ಏನು ಅಂತಂದರೆ ಈ ಬಂಗುಕ್ಕೆ ಅದು ಹಾಲಾದರೂ ಆಗುತ್ತೆ, ಇಲ್ಲ ಮಜ್ಜಿಗೆ ಆದರೂ ಆಗುತ್ತೆ, ಅಥವಾ ಒಡೆದೋಗಿರೋ ಹಾಲಿರುತ್ತಲ್ವ ಅದು ಕೂಡ ಆಗುತ್ತೆ. ಇದರಲ್ಲಿ ಕೂಡ ಯಾವುದೋ ಒಂದು ಅಂಶ ತುಂಬಾ ಹೆಲ್ಪ್ ಮಾಡುತ್ತಂತೆ ಈ ಬಂಗು ಮತ್ತು ಹೈಪರ್ ಪಿಗ್ಮೆಂಟೇಷನನ್ನು ರಿಮೂವ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ತಗೊಳ್ಳಿ. ಹಾಲನ್ನು ತಗೊಂಡು ಕ್ಲೀನಾಗಿರುವಂತಹ ಒಂದು ಹತ್ತಿ ಉಂಡೆನ ಈ ಥರ ಹಾಲಲ್ಲಿ ಅದ್ಕೊಂಡು ಪಿಗ್ಮೆಂಟೇಷನ್ ಇರುತ್ತಲ್ವ ಆ ಏರಿಯಾಕ್ಕೆ ಹಚ್ಚಬೇಕು. ಜಸ್ಟ್ ಹಚ್ಚೋದಷ್ಟೇ. ಈ ಥರ ಹಚ್ಬಿಟ್ಟು ಒಣಗಲಿಕ್ಕೆ ಬಿಡಬೇಕು. ಒಣಗಿದಾದ ನಂತರ ನಾವಿದನ್ನ ತೊಳಿಬೋದು. ಮಜ್ಜಿಗೆನೂ ಆಗುತ್ತೆ, ಹಾಲು ಆಗುತ್ತೆ. ದಿನದಲ್ಲಿ 2 ಸರಿ ಮಾಡ್ಬೋದು. ದಿನ ಮಾಡ್ಬೋದು. 1 ರಿಂದ 1.5 ತಿಂಗಳು ಇದೇ ಥರ ಮಾಡ್ತಾ ಬಂದರೆ ಪಿಗ್ಮೆಂಟೇಷನ್ ಇದೆಯಲ್ವ ಅದು ಲೈಟ್ ಆಗುತ್ತಾ ಹೋಗುತ್ತೆ, ಮಾಯ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ, ರಿಸರ್ಚ್ಗಳು ಹೇಳ್ತವೆ. ಕೊನೆಯದಾಗಿ ಏನು ಗೊತ್ತಾ, ಇದು ಮಸೂರ್ ದಾಲ್ ಅಂತಾರೆ, ಕೆಲವರು ಮೈಸೂರು ದಾಲ್ ಅಂತಾರೆ. ಮೈಸೂರು ದಾಲ್ ಅಲ್ಲ, ಮಸೂರ್ ದಾಲ್. ಅಂದರೆ ನಿಮಗೆ ಇದೊಂದು ಸ್ವಲ್ಪ ಆರೆಂಜ್ ಕಲರಲ್ಲಿ ಬರುತ್ತೆ, ಕೇಸರಿ ಕಲರ್ ಇರುತ್ತೆ. ಇದರದೊಂದು ಅದ್ಭುತ ಮನೆಮದ್ದನ್ನು ನಾನು ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಎಫೆಕ್ಟಿವ್ ಅಂತ ಹೇಳ್ತಾರೆ. ಒಂದು 2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಮಸೂರ್ ದಾಲನ್ನು ತಗೊಂಡು ನಿನ್ನೆ ರಾತ್ರಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ನೀವು ಅಂದರೆ ಬೆಳಗ್ಗೆ ಮಾಡೋದಿದ್ರೆ ನೈಟ್ ಇದನ್ನ ನೀರಲ್ಲಿ ಹಾಕಿ ಇಡಬೇಕು. ಯಾಕಂತಂದರೆ ಇದ್ರದ್ದು ನಾವು ಫೇಸ್ಟ್ ಮಾಡ್ಕೊಳ್ಳೋದಿರುತ್ತೆ. ಇದು ಇವಾಗ ನೆಂದಿದೆ, ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ಇದನ್ನ ಫೇಸ್ಟ್ ಮಾಡ್ಕೊಳ್ಳೋಣ. ಫೇಸ್ಟ್ ಮಾಡ್ಕೊಳ್ಳುವಾಗ ನೀರಲ್ಲಿ ಹಾಕಿರುವಂತಹ ದಾಲನ್ನು ತುಂಬ ಕ್ಲೀನಾಗಿ ತೊಳ್ಕೊಳ್ಳಿ. ಯಾಕಂತಂದರೆ ಮುಖಕ್ಕೆ ಹಾಕೋದು ಅಲ್ವಾ, ಅದರಲ್ಲಿ ಏನಾದರೂ ಕೆಮಿಕಲ್ ಅದೆಲ್ಲ ಇದ್ದರೆ
ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದಾದ ನಂತರನೇ ನಾವು ಫೇಸ್ ಮಾಡ್ಕೋಬೇಕು. ಜಸ್ಟ್ 1 ಸ್ಪೂನಷ್ಟು ಹಾಲು ಅಥವಾ ನೀರನ್ನು ಹಾಕೋಬೋದು. ಯಾವುದಾದ್ರೂ ಓಕೆ, ಹಾಲು ಆಗುತ್ತೆ, ನೀರು ಆಗುತ್ತೆ, ಯಾವುದಾದ್ರೂ ಓಕೆ. ಡ್ರೈನು ನೀವು ಪೇಸ್ಟ್ ಮಾಡ್ಕೋಬೋದು, ಬಟ್ ತುಂಬ ದಪ್ಪ ಬರುತ್ತೆ. ಅದರಿಂದ 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ನಾವು ಪೇಸ್ಟ್ ಮಾಡೋದು ಒಳ್ಳೆಯದು. ಇದನ್ನ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ನೀವು ಈ ಪೇಸ್ಟನ್ನು ಒಂದು ಸರಿ ಮಾಡಿದರೆ ಒಂದು 3-4 ದಿನ ಫ್ರಿಜ್ಜಲ್ಲಿ ಇಟ್ಟಾದರೂ ಯೂಸ್ ಮಾಡ್ಬೋದು. ಇದೇನು ಹಾಳಾಗಲ್ಲ. ಹೊರಗಡೆ ಇಟ್ಟರೆ ಕೆಡುತ್ತೆ, ಫ್ರಿಜ್ಜಲ್ಲಿಟ್ಟರೆ ಒಂದು 4 ದಿನ ಆರಾಮ್ಸೆ ಇದನ್ನ ಒಮ್ಮೆ ಮಾಡಿದ ಪೇಸ್ಟನ್ನು ಯೂಸ್ ಮಾಡ್ಬೋದು. ಬಟ್ ಒಳ್ಳೆ ಕ್ವಾಲಿಟಿ ಇರುವಂತಹ ಮಸೂರ್ ದಾಲ್ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದುಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಏನಂತಂದರೆ ಎಷ್ಟು ಬೇಕಷ್ಟು ತಗೊಂಡು ನಿಮ್ಮ ಬಂಗು ಮಾರ್ಕ್ ಎಲ್ಲಿದೆ, ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿ ನೀಟಾಗಿ ಹಚ್ಚಿಬಿಟ್ಟು ಡ್ರೈ ಆದ ನಂತರ ತೊಳಿಬೇಕು. ದಿನಕ್ಕೆ ಒಂದು ಸರಿ ಮಾಡ್ಬೋದು. 5ರಿಂದ 10 ನಿಮಿಷ ನೀವು ಬಿಡಬೇಕು. ಅದು ಒಣಗಿದ ನಂತರ ವಾರ್ಮ್ ವಾಟರಲ್ಲಿ, ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಳ್ಳಿ. ದಿನ ಮಾಡಿ ಇಮಿಡಿಯೇಟಾಗಿ ನಿಮಗೆ ಅಂದರೆ ಒಂದು 2ರಿಂದ 3 ವಾರದಲ್ಲಿ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಪರಿಣಾಮಕಾರಿ ಅಂತ ರಿಸರ್ಚ್ಗಳು ಹೇಳ್ತವೆ. ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ಸೂಪರ್ಬ್ ಆಗಿರುವಂತಹ ತುಂಬಾ ಸಿಂಪಲ್ ಆಗಿರುವಂತಹ ಮನೆಮದ್ದು. ಯಾವುದರಿಂದ ಕೂಡ ಅಡ್ಡ ಪರಿಣಾಮ ಇಲ್ಲ, ಯಾಕಂತಂದರೆ ಎಲ್ಲದೂ ಕೂಡ ನ್ಯಾಚುರಲ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ತುಂಬ ಜನಕ್ಕೆ ಶೇರ್ ಮಾಡಿ. ತುಂಬ ಜನರಿಗೆ ಇದರ ಉಪಯೋಗ ಬರುತ್ತೆ. ನನ್ನ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ.